ಪರಮಾತ್ಮ ಕಾಪಾಡು ತಂದೆ. ಸಾತ್ಯಕಿ ದುಷ್ಟದ್ಯುಮ್ನರೇ ಸಹದೇವ ಇಂದ್ರಪ್ರಸ್ಥದಲ್ಲಿ ಭಗವಾನ್ ಶ್ರೀಹರಿಯ ಕೃಪಾಛತ್ರದಡಿಯಲ್ಲಿ ಅಗ್ರಜ ಧರ್ಮಜನ ಆಡಳಿತದಲ್ಲಿ ಮೆರೆಯುತ್ತಿರುವ ನಮ್ಮ ಬಳಿಗೆ ತ್ರಿಲೋಕ ಸಂಚಾರಿಗಳಾದ ನಾರದರ ಆಗಮನವಾಯಿತು. ನಮ್ಮ ತಂದೆಯವರಾದ ಪಾಂಡು ಚಕ್ರವರ್ತಿಗೆ ಸ್ವರ್ಗ ಪ್ರಾಪ್ತಿಯಾಗಬೇಕಾದರೆ ರಾಜಸೂಯವೆಂಬ ಯಾಗವನ್ನು ಗೈಯುವಂತೆ ಸಲಹೆ ನೀಡಿದರು. ಪಾಂಡವಗ್ರಜನಾದ ಧರ್ಮರಾಯನ ಅಪ್ಪಣೆಯಂತೆ 4 ದಿಕ್ಕುಗಳಿಂದ ಕಪ್ಪ ಸಂಗ್ರಹಿಸುವುದಕ್ಕಾಗಿ ದಿಗ್ವಿಜಯಕ್ಕೆ ಹೊರಟು ನಿಂತವರು ನಾವು. ಪೂರ್ವ ದಿಕ್ಕಿಗೆ ಭೀಮಸೇನ, ಉತ್ತರಕ್ಕೆ ಅರ್ಜುನ, ಪಶ್ಚಿಮಕ್ಕೆ ನಕುಲ, ದಕ್ಷಿಣಕ್ಕೆ ಸಹದೇವನಾದ ನನ್ನನ್ನು ನೇಮಿಸಿದ್ದಾರೆ. ವಾಸುದೇವನ ಪದಪದ್ಮಗಳಿಗೆ ಭಕ್ತಿಯಿಂದ ನಮಿಸಿ ಹೆತ್ತವ್ವೆ ಕುಂತಿದೇವಿಯ ಆಶೀರ್ವಾದ ಪಡೆದಾಯಿತು. ದುಷ್ಟದ್ಯುಮ್ನ ಸಹದೇವ ಸೇನಾಧಿಕಾರಿಯನ್ನಾಗಿ ವೀರನಾದ ಸಾತ್ಯಕಿಯನ್ನು ಸೈನ್ಯದ ಮೇಲುಸ್ತುವಾರಿಯನ್ನಾಗಿ ನೇಮಿಸುವುದರ ಮೂಲಕ ನಿಮಗೂ ಕೂಡ ಜವಾಬ್ದಾರಿಯುತವಾದ ಹುದ್ದೆಯನ್ನು ನೀಡಿದ ಹಾಗಾಯಿತು. ಕೌರವರಿಂದಾಗಿ ಪದೇ ಪದೇ ಕಷ್ಟಕ್ಕೊಳಪಟ್ಟರೂ ಭಗವಂತನ ಅನುಗ್ರಹದಿಂದ ಪಾರಾಗಿ ಬಂದಿದ್ದೇವೆ. ನಮಗೆ ದುರಾದ ರಾಜರನ್ನು ಜಯಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸುವುದಕ್ಕಾಗಿ ಮುಂದೆ ಸಾಗೋಣವಂತೆ. ಇಂದ್ರಪ್ರಸ್ಥದಿಂದ ಹೊರಟ ನಮ್ಮ ಸೇನೆ ವಿರೋಧಿಗಳಿಗೆ ಯಮಪಾಲಯ ಸದೃಶವಾಗಿ ಕಮಠನಯತೆ ಬಿರಿವಂತೆ ಅತಿ ಉತ್ಸಾಹದಿಂದ ಸಾಗುತ್ತಿದೆ. ನಮಗೆದುರಾದ ರಾಜರನ್ನು ಜಯಿಸಿ ಅವರಿಂದ ಕಪ್ಪ ಕಾಣಿಕೆಗಳನ್ನಂತೂ ಮುಂದೆ ಮುಂದೆ ಬರುತ್ತಿರುವಂತೆ ಅದು ಸುಂದರವಾದ ಪಟ್ಟಣವೊಂದು ಗೋಚರಿಸುತ್ತಿದೆ ಅಲ್ಲ, ಅತ್ತ ಕಡೆ ಸಾಗೋಣ.
ಬಳಿರೇ ಪರಾಕ್ರಮ ಗಂಟೀರವ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಮಾಹಿಷ್ಮತಿಗೆ ಯಾರೆಂದು ಕೇಳಬಲ್ಲಿರಿ? ನೀಲಧ್ವಜ ಎಂದು ಕೇಳಿಬಲ್ಲಿ ಹಾಗೆಂದುಕೊಳ್ಳಬಹುದು. ಹೊರಟು ಬಂದ ಕಾರ್ಯ ಅನೇಕವಿದೆ ಅನೇಕವಿದೆ. ಕಳೆದ ನಿನ್ನೆಗೆ ಮಂಗಳಗೀತೆಯೋ ಎಂಬಂತೆ ಯಕ್ಷಲೋಕದ ಗಾನಮೇಳವನ್ನೇ ನಾಚಿಸುವಂತಹ ಪಕ್ಷಿ ಸಂಕುಲದ ಗಾಯನವನ್ನಾಲಿಸಿಯೋ ಏನೋ ಎಂಬಂತೆ ನಿದ್ರಿತ ಪ್ರಪಂಚವು ಮೆಲ್ಲ ಮೆಲ್ಲನೆ ಎಚ್ಚರಗೊಂಡು ನಕ್ಷತ್ರಗಳು ಮರೆಯಾಗುತ್ತಿದ್ದಂತೆ ಉದಯಗಿರಿಯಲ್ಲಿ ನಿಂತು ತನ್ನ ಹೊನ್ನ ಕಿರಣಗಳಿಂದ ಜಗತ್ತನ್ನು ಬೆಳಗುವ ಬಾಳ ಭಾಸ್ಕರನಿಗೆ ನಮಿಸಿ ಈ ಮಾಹಿಷ್ಮತಿಯ ಗಜಾರಿ ವಿಷ್ಠರವನ್ನು ನಡೆಸಿದಾಗ ಸಭಿಕರೆಲ್ಲ ಅರಸ ನೀಲಧ್ವಜನಿಗೆ ಜಯವಾಗಲಿ ಎಂದು ಜಯಘೋಷಗೈಯುತ್ತಿದ್ದಾರೆ. ನನ್ನ ಆಳ್ವಿಕೆಯಲ್ಲಿ ಪ್ರಜಾಜನರೆಲ್ಲ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಸಂಸಾರದ ಬಗ್ಗೆ ಹೇಳುವುದಾದರೆ ಜ್ವಾಲೆ ಎಂಬವಳನ್ನು ವರಿಸುವುದರ ಮೂಲಕ ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ ಪ್ರವೀರನೆಂಬ ಮಗನನ್ನು ಹಾಗೂ ಸ್ವಾಹಾದೇವಿ ಎಂಬ ಸುತೆಯನ್ನು ಪಡೆದಿದ್ದೇನೆ. ಯೌವನಾವಸ್ಥೆಗೆ ಕಾಲಿಟ್ಟ ಸುತೆಗೆ ಆಕೆಯ ಇಚ್ಛೆಯಂತೆ ದಿಕ್ಪತಿಯಾದ ಅಗ್ನಿದೇವನೊಂದಿಗೆ ಲಗ್ನವೆಸಗಿ ನನ್ನ ಕೋರಿಕೆಯಂತೆ ಮನೆಯಳಿಯನಾಗಿ ನಮ್ಮ ಕುಲದ ರಕ್ಷಣೆಗೆ ನಿಂತಿರುವುದು ನಮ್ಮ ಭಾಗ್ಯವೇ ಸರಿ. ಅದೆಲ್ಲ ಸರಿ. ಯಾರೋ ನನ್ನನ್ನು ಕಾಣುವ ಸಲುವಾಗಿ ಬಂದಿರುವರಂತೆ. ಏನು ಕಾರಣ ಬಂದೆ? ಮಾರ್ಬಲ ಯಾರೆಂದು ವಿಚಾರಿಸಲಿಲ್ಲ ನೀನು? ವಿಚಾರಿಸಬೇಕಾದರೆ ನಾನು ಅವರ ಹತ್ತಿರ ಹೋಗಬೇಕೋ ಬೇಕೋ? ಮತ್ತೆ ಅವರು ನನ್ನ ಹತ್ತಿರ ಬಂದು ಸಣ್ಣ ಮಾಡಬಹುದು ಯಾಕೆ? ನೀನು ದೊಡ್ಡ ಜನ ಅಲ್ವ ಮತ್ತೆ? ಅವರೇ ನಿನ್ನ ಹತ್ತಿರ ಬಂದ್ರ? ಬಂದ್ರು ಹತ್ತಿರ ಬರುವೆಯ ಬಂದು ಕೇಳಿದರು ನಿಮ್ಮ ಅಪ್ಪ ಇದ್ದಾನ? ಹಾಗಾದರೆ ನಿನ್ನ ಸಂಬಂಧಿಕರಿರಬೇಕು. ಅಲ್ಲ ಅವರು ಅಪ್ಪ ಅಂತ
ಅವೇನು ಮತ್ತೆ ಒಡೆಯ ಅನ್ನದಾತ ಈ ಅರ್ಥದಲ್ಲಿ ಹೇಳಿದ್ದಿರಬೇಕು. ಓ, ಆ ಅರ್ಥದಲ್ಲಿ ಅಪ್ಪ ಬಂದದ್ದು ಅಂತಿಂತವರಲ್ಲ, ಆನೆಪುರದ ಸಹದೇವನಂತೆ. ಅರ್ಥವಾಯಿತು. ಹಸ್ತಿನಾಪುರದ ಪಾಂಡವರ ಸೇನೆ ಅದಲ್ಲ. ಕಾರಣವಿಲ್ಲದ ನಮ್ಮ ಪುರಕ್ಕೆ ದಾಳಿ ಇಡಲು ಕಾರಣವೇನಂತೆ? ಅದೇ ನಾನು ಕೇಳಿದೆ. ನಿಮ್ಮ ಊರಲ್ಲಿ ಬರಗಾಲ ಬಂತ? ನೀವು ಸಂತ್ರಸ್ತರೇ? ಕೈ ಸಾಲ ಮಾಡಿದ್ದರೆ ಸಾಲ ಮನ್ನಾ ಮಾಡಬೇಕಾ? ಆಗ ಅವರದ್ದು ಬೇರೆ, ನಾವು ಚೀಗುಚ್ಚೆಗೆ ಬಂದದ್ದು. ಅದು ಅವರ ಊರಲ್ಲಿ ಇಲ್ಲವಂತೆಯಾ? ಹಾಗಲ್ಲ, ದಿಗ್ವಿಜಯಕ್ಕೆ ಹೊರಟವರು. ಇದಕ್ಕಿಂತ ಮೊದಲು ಯಾರನ್ನಾದರೂ ಗೆದ್ದದುಂಟಾ? ಕೆಲವು ತರ್ಣಪ್ಪರನ್ನೆಲ್ಲ ಸೋಲಿಸಿದವರಂತೆ. ಈಗ ನೀವು ಕಪ್ಪು ಕೊಡಬೇಕಂತೆ. ಊಟ ಸಾಕು ಮಾಡು. ದುರಾತ್ಮರಾದ ರಾಜರು ನಮ್ಮ ಪುರದ ಮೇಲೆ ದಾಳಿಗೈದರೆ ನಾನೇನು ಕೈ ಕಟ್ಟಿ ಕುಳಿತುಕೊಳ್ಳುವುದಿಲ್ಲ. ಪಾಂಡವರೇ ಸೇನೆ ಮಾಡಿದರೆ ಎಲ್ಲಿ ನಮ್ಮ ಸೇನೆ ಬರಲಿ.
ಬಂಧಿಸಿಕೊಂಡಿದ್ದೇನೆ. ಎದ್ದೇಳು. ನಿಮ್ಮ ಮುಖವನ್ನು ಕಂಡಾಗ ಅದೇನು ಘನಕಾರ್ಯ ಸ್ಪಷ್ಟವಾಗಿಯೇ ತಿಳಿಯುತ್ತದೆ. ನೀವು ಹೇಳಿದ ಯಾವುದೇ ಕಾರ್ಯವನ್ನು ಮಾಡಲು ಸದಾ ಸಿದ್ಧರಾಗಿದ್ದೇವೆ. ಮಹಾಪ್ರಭು, ವೀರರೇ, ನಮ್ಮನ್ನೆಲ್ಲ ಕರೆಸಿದ ಕಾರಣ ತಿಳಿಸಿ. ನೀಲಧ್ವಜ, ವೀರರೇ, ನಮ್ಮ ಸೇನೆಯವರನ್ನೆಲ್ಲ ಬರಮಾಡಿಕೊಂಡ ಕಾರಣವೇನು? ನಮ್ಮಿಂದ ಆಗಬೇಕಾದ ಕಾರ್ಯವೇನು? ಬೇಗ ತಿಳಿಸು. ಮಂತ್ರಿ ಸೇನಾಧಿಪತಿಗಳೇ, ಮಂತ್ರಿ ಸೇನಾಧಿಪತಿಗಳೇ, ಮಹಾಪ್ರಭು, ಸಹದೇವನ ಸೇನೆ ನಮ್ಮ ಪುರವನ್ನು ಮುತ್ತಿದೆಯಂತೆ. ಹಾಗಾಗಿ ತಡ ಮಾಡುವುದಲ್ಲ, ಸಾಗೋಣ ಯುದ್ಧಕ್ಕೆ. ಧರ್ಮ
ಎಲ್ಲ ಇಲ್ಲರಿ, ನೀನು ಎಷ್ಟೇ ಪರಾಕ್ರಮಿಯಾಗು ನನಗೆ ಗಣ್ಯವೇ ಅಲ್ಲ. ನಮ್ಮ ಪುರದ ಸಂಪತ್ತನ್ನು ಬಯಸಿ ಬಂದ ನಿನ್ನನ್ನು ಯಮಲೋಕಕ್ಕೆ ಅಟ್ಟುತ್ತೇನೆ. ಬಾ ಮುಂದೆ. ನೀನು ಪಾಂಡವರ ಪಕ್ಷದವನೇ ಇರಬಹುದು, ಆದರೆ ನನಗೆ ಗಣ್ಯವೇ ಅಲ್ಲ. ನಮ್ಮ ಪುರವನ್ನು ಮುತ್ತಿದರೆ ನೀನು ಸೊಕ್ಕನ್ನು ಮುರಿಯುತ್ತೇನೆ. ಬಾ ಮುಂದೆ. ಪಕ್ಷಪಾತಿಯಾಗಿ ಬಂದಂತಹ ನಿನ್ನನ್ನು ಮಣ್ಣುಗೂಡಿಸುವುದಕ್ಕೆ ತಯಾರಾಗಿ ಬಂದಿದ್ದೇನೆ. ಓಹೋ, ಧೈರ್ಯವಿದ್ದರೆ ಬಾ ಮುಂದೆ. ಬಾ ನೋಡೇ ಬಿಡೋಣ. ಮಣ್ಣುಗೂಡಿಸುವುದಕ್ಕೆ ಬಂದವ ನೀಲದ ಜನಸೇನಾಧಿಪತಿ. ಮುಚ್ಚು ಬಾಯ್. Oh,
ಜಲಜನಾಭನಾದ ಶ್ರೀಕೃಷ್ಣನ ಪರಮ ಭಕ್ತನಾದ ಸಾತ್ಯಕಿ ನಾನು. ನಾವು ಬಂದಿರುವ ಕಾರಣ ತಿಳಿಸುತ್ತೇನೆ, ಕೇಳು. ಏನು ಕಾರಣ? ಚಂದ್ರವಂಶೀಯನಾದ ಧರ್ಮಜನು ರಾಜ ಸೂರ್ಯಯಾಗ ನಡೆಸುತ್ತಿರುವನು. ಆ ನಿಮಿತ್ತ ಸಕಲ ರಾಜರನ್ನು ಗೆದ್ದು ಕಪ್ಪ ಸಂಗ್ರಹಿಸುವುದಕ್ಕಾಗಿ ದಿಗ್ವಿಜಯಕ್ಕೆ ಹೊರಟವರು ನಾವು. ಕಪ್ಪ ಕಾಣಿಕೆ ನೀಡುತ್ತೀರೋ ಅಲ್ಲ ಬೆಟ್ಟ ತಿನ್ನುತ್ತೀರೋ? ಎಲ್ಲ ಬೆಪ್ಪ, ಬೇಗೇನು ನಿನಗೆ ಕಪ್ಪ? ಬಾ ನೋಡೋಣ. ಮಾತ್ರಕ್ಕೆ ನೀನೊಬ್ಬ ವೀರನೆಂದು ಜಂಬಬಡಬೇಡ. ಹೀಗೋ ಅಗ್ನಿಯ ಕುಂಡದಿಂದಲೇ ಧನುಷರವನ್ನು ಧರಿಸಿ ಉದ್ಭವಿಸಿದ ಈ ದೃಷ್ಟದ್ಯುಮ್ನನ ಮುಂದೆ ನಿನ್ನ ಆಟ ನಡೆಯದು. ಧರ್ಮರಾಯನ ಯಾಗಕ್ಕೆ ಒಪ್ಪಿಸಲಿರುವ ಕಪ್ಪ ಕಾಣಿಕೆಯನ್ನು ಒಪ್ಪಿಸದಿದ್ದರೆ ನಿನ್ನ ರುಂಡವನ್ನು ಚೆಂಡಾಡುವೆನು. ಅಗ್ನಿದೇವನು ನಿನ್ನ ಪರವಾಗಿರಬೇಕೆಂದೇನಿಲ್ಲ. ನನ್ನ ಸುತ್ತೆಯನ್ನು ವರಿಸಿ ನಮ್ಮ ಪುರವನ್ನು ಅನವರತ ಪಡೆಯುವ ಆ ದೇವರ ದೇವನಾದ ಅಗ್ನಿಯ ರಕ್ಷಾ ಕವಚ ನಮಗಿದೆ. ನನ್ನ ತಂದೆಗೆ ಸ್ವರ್ಗ ಪ್ರಾಪ್ತಿಯಾಗಲಿಲ್ಲ ಎಂಬ ವಿಚಾರವನ್ನು ಮುಂದಿಟ್ಟುಕೊಂಡು ರಾಜಶ್ರೀರಾಜ್ಯವನ್ನು ಕೈಗೊಂಡಿರುವ ಧರ್ಮಜ. ಆದರೆ ನೀವು ಕೇಳಿದ ಮಾತ್ರಕ್ಕೆ ಅಪ್ಪವನ್ನು ನೀಡಲು ನಾವೇನು ದುರ್ಬಲರೆಂದುಕೊಂಡರೆ ಅದು ನಿಮ್ಮ ಮೊದಲ ದೌರ್ಬಲ್ಯ. ಇದೋ ಈ ಅಗ್ನಿಶರದಿಂದ ನಿಮ್ಮ ಸಮಸ್ತ ಸೇನೆಯನ್ನು ಸುಟ್ಟು ಪೂಜೆ ಮಾಡಿಬಿಟ್ಟನು. ಜತನ ಅಯ್ಯ ನೀಲಕೇತ, ಅಗ್ನಿದೇವ ನಿನ್ನ ಅಳಿಯ, ನನಗೆ ಲೋಕದ ಬೆಳಕನ್ನು ನೀಡಿದವ. ಈಗ ಯಾರ ಪರವಾಗಿ ನಿಲ್ಲುತ್ತಾನೆಂಬುದನ್ನು ನಾನು ಪರೀಕ್ಷಿಸಬೇಕಾಗಿದೆ. ಅದಕ್ಕೆ ನಿನ್ನ ಅಗ್ನಿಶರಕ್ಕೆ ಪ್ರತಿಯಾಗಿ ನಾನು ನನ್ನ ಅಗ್ನಿಶರವನ್ನು ಪ್ರಯೋಗಿಸುತ್ತೇನೆ. ನೋಡೋಣವಂತೆ. जय जयामितपक्ष जय जयामितपक्ष तेजरिधि सुर
ಸ್ತುತಿ ಪಾತ್ರ ಜಯ ಜಯ ಸ್ತುತಿ ಪಾತ್ರ ಹರನೇತ್ರ ಹರಿವಿತ್ರ ಎನು ತೆರಗೆ ನೀಲಕೇತ ಜಯ 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 ಶೈಲಪುರವಾಸ ಶತಕೋಟಿ ರವಿಪ್ರಕಾಶ ಜಯ ಜಯ ದೇವನಿಧಿ ಜಯ ಜಯ ಸೂರ್ಯಪಕ್ಷ ಹರನೇತ್ರ ಹರಿಮಿತ್ರ ಜಯ ಜಯ ಇಂದು ಪರ್ಯಂತರ ನಿನ್ನ ಮಾವನಾಗಿ ಜಗದಲ್ಲಿ ಗಳಿಸಿದ ಕೀರ್ತಿಗೆ ಕುಂದು ಬಾರದ ತರದಿ ನೀನು ಬರೆಯಬೇಕು. ಜಯ ಧೂಮಕೇತ ಜಯ ಧೂಮಕೇತ ವರ ಯಜ್ಞಾಂಶ ಮುನಿ ನಮಿತ ಯಜ್ಞಾಂಶ ಮುನಿ ನಮಿತ ಜಯ ಜಯ ಗುಣಶೀಲ ಜಯ ರಥ ಸುಮಮಾಲ ಜಯ ಅಮರತತಿ ವಿನುತ ವೇದ ಸನ್ನುತನೇ ಜಯ ಅಮರತತಿ ವಿನುತ ವೇದ ಸನ್ನುತನೇ ಕಾಯರುಡ ನೀ ಕಾಯರುಡ ಎರಗಿದೋ ದ್ರುಪದ ಜಯ 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 ಯಜ್ಞಾಂಗ ಮುನಿ ನಮಿತ ಜಯ ಜಯ ರಕ್ತ ಸುಮಮಾಲ ವೇದ ಸನ್ನುತನೆ ರಕ್ಷಿಸು ತಂದೆ ರಕ್ಷಿಸು ಜಗದ್ರಕ್ಷಕನಾದ ಶ್ರೀಕೃಷ್ಣನ ಆಜ್ಞೆಯಂತೆ ನಿನ್ನ ಮುಖದಿಂದ ಮೆಚ್ಚಿಸುವ ದೇವತೆಗಳನ್ನು ಧರ್ಮರಾಯನ ಯಾಗಕ್ಕೆ ಯಾವುದೇ ವಿಘ್ನ ಬಾರದಂತೆ ರಕ್ಷಿಸಬೇಕು ತಂದೆ ರಕ್ಷಿಸಬೇಕು. ತಾಳಿರಿ ತಾಳಿರಿ ನೀವು ನೋಡಿ ಕೇಳಿರಿ ನಾ ಹೇಳುವೆನೋ. ಓ, ಓ, ತಾಳಿರಿ ತಾಳಿರಿ ನೀವು ನೋಡಿ ತಾಳಿರಿ ತಾಳಿರಿ ನೀವು ನೋಡಿ ಕೇಳಿರಿ ನಾ ಹೇಳುವೆನೋ. ಶಿವಗುಣಾಢ್ಯವೇ ತಾಳಿರಿ ಶಾಂತಿಯ ಶಿವಗುಣಾಢ್ಯವೇ ತಾಳಿರಿ ಶಾಂತಿಯ ಕಾಲಗತಿ ಸಜಲ ಮೇಲ ದೃಷ್ಟಿಯೋ ತಾಳಿರಿ ತಾಳಿರಿ ನೀವು ಓ ಓ ಅಯ್ಯ ವೀರರೇ, ಅಗ್ನಿದೇವ ನೀವಿಬ್ಬರು ಶಾಂತರಾಗಿ ಈ ರೀತಿ ಕಾಳಗವೆಸಗಿ ದುಷ್ಕೀರ್ತಿ ಗಳಿಸುವುದನ್ನು ಬಿಟ್ಟು ಸತ್ಕೀರ್ತಿವಂತರಾಗಿ ಬಾಳಿ ನನ್ನೆರಡು ಕಣ್ಣುಗಳಂತಿರುವ ನಿಮ್ಮಿಬ್ಬರನ್ನು ರಕ್ಷಿಸುವುದು ನನ್ನ ಕರ್ತವ್ಯವಾಗಿದೆ. ಯಮನಂದನಾದ ಧರ್ಮಜ ಶ್ರೀಕೃಷ್ಣನ ಪರಮ ಭಕ್ತ, ಆತನಿಗೆ ಕಪ್ಪವನ್ನಿತ್ತು ಶರಣಾಗು. ಶ್ರೀಹರಿಯು ನಿನ್ನ ಮೇಲೆ ಕೃಪೆ ತೋರುವನು. ನಾನೇನು ಬರುತ್ತೇನೆ. ಹಾಗೆ ಆಗಲಿ. ಹಾಗೆ ಆಗಲಿ. ಗೋವಿಂದ, ನೀಲಕೇತ, ವೀರ ನಿನಗೆ ನಮಸ್ಕಾರ. ಆ
ವೀರ ಕ್ಷತ್ರಿಯ ಪಂಥ ಹೋದನು ಮೀರದೆ ವೀರ ಕ್ಷತ್ರಿಯ ಪಂಥ ಮೀರದೆ ಹೆಣಗಿದೆ ಕೋರಿ ಬಂದನು ಕಾನಲ ವೀರ ನಿನಗೆ ನಮಸ್ಕಾರ ಈಗ ಉಳಿದಪ್ಪನು ಜಯಿಸು ಪುರ ವೀರ ಓ ವೀರ, ನೀಲಗಿರಿಗೆಲ್ಲ ನಮಸ್ಕಾರ. ನಾವು ಕ್ಷತ್ರಿಯರು. ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹೋರಾಡುವುದೇ ನಮ್ಮ ಧರ್ಮ. ನನ್ನಿಂದಾದ ಸರ್ವಾಪರಾಧವನ್ನು ಕ್ಷಮಿಸು. ನನ್ನ ಅಳಿಯನಾದ ದೇವನ ಅಪ್ಪಣೆಯಂತೆ ಇದೋ ರತ್ನರಾಶಿಯನ್ನೇ ಪಾಂಡವರ ರಾಜಸೂಯಾಗಕ್ಕೆ ಒಪ್ಪಿಸುತ್ತಿದ್ದೇನೆ, ಸ್ವೀಕರಿಸಬೇಕು. ಅಯ್ಯ ನೀಲಕೇತ, ಹಾ. ನೀವು ಹಿರಿಯರು. ಹಾ. ನಿಮ್ಮ ಪುರವನ್ನು ಮುತ್ತಿದ ನಮ್ಮ ಸೇನೆಯ ಮೇಲೆ ಕ್ಷಮೆ ಇರಲಿ. ಹಾ. ಇಂದ್ರಪ್ರಸ್ಥದಲ್ಲಿ ನಡೆಯುವಂತಹ ಧರ್ಮರಾಯನ ಯಾಗಕ್ಕೆ ಹಾ. ತಾವೆಲ್ಲರೂ ಬರಬೇಕಾಗಿ ವಿನಂತಿಸುತ್ತಾ ಹಾ. ಇನ್ನು ಮುಂದುವರೆಯಲು ಅಪ್ಪಣೆ ಆಗಬೇಕಿದೆ. ಹಾಗೆ ಆಗಲಿ. ಶೇಖರ ಶಿವನ ದಯೆಯಿಂದ ಬಂದಿಲ್ಲದೆ ರಾಜ್ಯವಾಳುತ್ತಿದ್ದರು. ಕಳೆದ ಘಟನೆಗಳನ್ನು ನೆನವಾಗ ಆತನ ಕಾಯೋಣ ಮಗ ವಸುದೇವನ ತಂಗಿಯಾದ ಆ ರಾಜಾದಿದೇವಿ ನಮ್ಮ ತಾಯಿಯಾದ ಕಾರಣ ಆ ಕೃಷ್ಣ ನಮ್ಮ ಬಂಧು ಇರಬಹುದು. ಹೌದು. ಆತನಿಗೆ ನಮ್ಮ ತಂಗಿಯನ್ನು ದಾರಿಯರಿದಂದರೆ ಕೋಡಗಣಗಾಗಿ ಮಾಣಿಕೆ ನೀಡಿದಂತಲ್ಲವೇ? ಹೌದು. ಇದನ್ನು ನಾವು ಪ್ರತಿಭಟಿಸಿದಾಗ ನಮ್ಮ ಕನ್ಯೆ ದೊರೆ ಬಲಾತ್ಕಾರವಾಗಿ ಇಲ್ಲದೈದು ವರಿಸಿದ ಅಂದಿನ ಅಪಮಾನವನ್ನು ಯೋಚಿಸುತ್ತಿರುವಾಗಲೇ ಒಂದು ಸುದ್ದಿಯೇನು? ಅಣ್ಣವಿಂದ
ಪಾಂಡವರು ಪಾಂಡು ಚಕ್ರವರ್ತಿಯ ಸದ್ಗತಿಗೆ ಬೇಕಾಗಿ ರಾಜ ಸೂರ್ಯದೇವರನ್ನು ಕೈಗೊಂಡಿರುವರಂತೆ. ಈ ಸಲುವಾಗಿ ದಕ್ಷಿಣದ ರಾಜರನ್ನು ಸೋಲಿಸಿ ಕಪ್ಪ ಸಂಗ್ರಹಿಸುವುದಕ್ಕಾಗಿ ಸಹದೇವ ಸೇನೆ ಸಮೇತವಾಗಿ ಬಂದಿರೋಣಂತೆ. ಅಣ್ಣ, ನಾವು ಅರಸು ಮಕ್ಕಳು, ದೂರಕ್ಕೆ ಅಂಜುವರಲ್ಲ. ಈ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಅಣ್ಣವಿಂದ ನಮ್ಮ ಭುಜಬಲವನ್ನು ತೋರಿಸಲು ಸೂಕ್ತ ಸಕಾಲವಿದು. ಹೌದು. ಸಹದೇವನ ಸೈನ್ಯವನ್ನು ಸೆದಬಡಿದರೆ ನಮ್ಮ ವೈರಿ ಬಂದರು ಬರಬಹುದು. ಹೌದು. ಅಂದಿನ ಸೇನನ್ನು ತೋರಿಸಲು ಸೂಕ್ತ ವೇದಿಕೆ ಆಗಲೂಬಹುದು. ತಡ ಮಾಡುವುದಲ್ಲ, ಎಲ್ಲಿ ನಮ್ಮವರು ಬರಲಿ ಸಭೆಗೆ.
ಮಂತ್ರೀಶ ಬದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ನಮ್ಮನ್ನೆಲ್ಲ ಕರೆಸಲು ಕಾರಣವೇನು? ನಮ್ಮಿಂದ ಏನಾಗಬೇಕು? ಪ್ರಿಯ ವೀರರೇ, ನಮ್ಮನ್ನೆಲ್ಲ ಕರೆಸಿದ್ದೀರಲ್ಲ, ಕಾರಣವೇನು? ಮಹಾಪ್ರಭು, ಒಡೆಯ, ಮಂತ್ರೀಶ ಮಂತ್ರಿಗಳು ಸೇನಾಪತಿಗಳು ಸಭೆಗೆ ಬರುವಂತೆ ಅಪ್ಪನಾಯ್ತಲ್ಲ, ಕಾರಣವೇನು? ಅಯ್ಯ ವೀರರೇ, ಯಾರಾದರೂ ನಮ್ಮ ನಾಡಿನ ಮೇಲೆ ದಂಡೆತ್ತಿ ಬಂದರೆ ಯಾವ ಕಾರ್ಯದ ನಿಮಿತ್ತ ನಮ್ಮನ್ನೆಲ್ಲ ಕರೆಸಿದಿರಿ? ಬೇಗ ತಿಳಿಸಿ. ಒಡೆಯ, ಮಂತ್ರೀಶ ನಮ್ಮನ್ನೆಲ್ಲ ಕರೆಸಿದ ಕಾರಣವೇನು? ಮಂತ್ರಿ ಸೇನಾಧಿಪತಿಗಳೇ, ಮಹಾಪ್ರಭು, ಪಾಂಡವರ ಸೈನ್ಯ ನಮ್ಮ ಪುರಕ್ಕೆ ದಾಳಿಗೆ ಇದ್ದಿದೆ. ಅವರಿಗೆ ತಕ್ಕದಾದ ಬುದ್ಧಿ ಕಲಿಸಬೇಕು. ಮುಂದುವರಿಯೋಣ. ಕೆಲವೋ ನಿಲ್ಲಲ್ಲಿ. ಯಾವುದೇ ದ್ವೇಷವಿಲ್ಲದೆ ನಮ್ಮೊಂದಿಗೆ ಯುದ್ಧಕ್ಕೆ ಬರಲು ಕಾರಣವೇನು? ಬಾ ಮುಂದೆ. ಬಾ
ಜನಾವೀರ, ಏನಿಲ್ಲ. ಯುದ್ಧವೆಂದರೆ ಹಾಸ್ಯ ಎಂದು ಭಾವಿಸಿದೆಯೋ? ಹೌದು. ಅದೆಷ್ಟೋ ಪ್ರಾಣಹಾನಿ ಉಂಟಾಗಿ ರಕ್ತದ ಕಾಲುವೆ ನಿರ್ಮಾಣವಾಗಬಹುದು, ಮಾರಿಗೆ ಔತಣಕೂಟವಾಗಬಹುದು. ಇದನ್ನೆಲ್ಲ ಯೋಚಿಸದೆ ಯುದ್ಧನ ರಹಿ ಬಂದಿರೋ ಎಲ್ಲ. ಹೌದು. ಅದಕ್ಕಾಗಿಯೇ ಹೇಳಿದೆ, ವೀರಣಿನ ಹುದೋದಿಟ್ಟವು. ಎಲ್ಲ ಮುಚ್ಚು ಬಾಯ್. ಎಲ್ಲ ವೀರ, ಏನು? ಕಲಹಕ್ಕೆ ನಿಂದ ಮೇಲೆ ಹಾ. ವೈರಾಗ್ಯದ ಮಾತನಾಡುವುದು ವೀರರಿಗೆ ಭೂಷಣವಲ್ಲ. ಹೋ, ಕತ್ತನ್ನು ಕತ್ತರಿಸುವುದು ಹಾ. ಅದೊಂದು ಲೀಲೆ. ಹೋ, ನೀನು ಕೂಡ ನಮಗೆ ಕಪ್ಪವಿಯದೆ ಮುಂದಡಿಟ್ಟರೆ ಹಾ. ಗಡ ತುಂಡರಿಸುವೆ. ಬಾ ಮುಂದೆ. ಬಾ ನೋಡಿ ಬಿಡೋಣ. ಎಲ್ಲ ಕೃಷ್ಣದತ್ತ, ಏನಿಲ್ಲ. ನಮ್ಮನ್ನೆಲ್ಲ ಗೆಲ್ಲುತ್ತಾ ಕಪ್ಪ ಕಾಣಿಕೆಯನ್ನು ಹಿಡಿದು ಹಿಗ್ಗಬಹುದೆಂಬ ನಿನ್ನ ಯೋಚನೆಯನ್ನು ಬಿಟ್ಟು ಬಿಡು. ಇಲ್ಲವಾದರೆ ಮುಚ್ಚು ಬಾ. ಎಲ್ಲ ವಿಂದ, ಏನು? ನಮ್ಮವರು ಉತ್ತಮ ಕಾರ್ಯದ ನಿಮಿತ್ತ ಹೊರಟಿರುವಾಗ ಹೀಗೆ ಹರಿಹಾಯುತ್ತಿರುವೆಯಲ್ಲ. ನಿನ್ನ ಸಾವನ್ನು ನೀನೇ ಬಯಸಿದರೆ ನಾನೇನು ಮಾಡಲು ಸಾಧ್ಯ? ಯುದ್ಧದ ಮುಖೇನ ನೋಡೋಣ. ಬಾ ಮುಂದೆ. ಅಯ್ಯ ಸಹದೇವ, ಭಾನು ಚಕ್ರವರ್ತಿಗೆ ಸದ್ಗತಿ ದೊರಕಬೇಕಾದರೆ ರಾಜಸೂಯಾಕರ ನಡೆಸಬೇಕು. ಈ ವಿಚಾರವಾಗಿ ದೇಶಾಧಿಪತಿ
ಆಗಬೇಕಾದರೆ ರಾಜಾದಿರಾಜರನ್ನು ಸೋಲಿಸಬೇಕಾಗುತ್ತದೆ. ಈ ಸಮರದಲ್ಲಿ ಗೆದ್ದರೆ ತನ್ನ ಕೀರ್ತಿ ಗೋಪುರಕ್ಕೆ ಕಲಶಪ್ರಾಯನಾಗಿ ಮೆರೆಯಬಹುದು. ಅದೇ ಸೋಲಾಗಿ ಪರಿಣಮಿಸಿದರೆ ಅಪಕೀರ್ತಿ ಜೊತೆಗೆ ದುರ್ಬಲನೆಂಬ ಹಣೆಪಟ್ಟಿಯು ಪ್ರಾಪ್ತವಾಗುತ್ತದೆ. ಹಾಗಾದರೆ ದುರ್ಬಲ ನಾನೋ ನೀನೋ ಎಂದು ನೋಡಿಯೇ ಬಿಡೋಣ. ಬಾ ಮುಂದೆ. ಇನ್ನು ಮುಂದೆ ಯಾವುದೇ ದ್ವೇಷ ಭಾವ ನಮಗಿಲ್ಲ. ನೀವಿತ್ತ ವಸ್ತುವನ್ನು ಸಂತೋಷದಿಂದ ಸ್ವೀಕರಿಸುತ್ತಿದ್ದೇನೆ. ಮುಂದೆ ಸಾಗುವುದಕ್ಕೆ ಅನುಮತಿ ನೀಡಬೇಕು. ಹಾಗೆ ಆಗಲಿ.
ಧರ್ಮವನ್ನು ಪಾಲಿಸಿಕೊಂಡು ಬರುತ್ತಿದ್ದೇನೆ. ಆದರೆ ಹಿಂದಿನ ಘಟನೆಯನ್ನು ಯೋಚಿಸುವಾಗ ಆ ಕೃಷ್ಣ ನನ್ನ ತಂಗಿ ರುಕ್ಮಿಣಿಯನ್ನು ಬಲಾತ್ಕಾರವಾಗಿ ಪ್ರತಿಭಟಿಸಿದ ನನಗೆ ಆದ ಅಪಮಾನವನ್ನು ಸಹಿಸದೆ ಈ ನಮ್ಮ ಪ್ರವೇಶವನ್ನೇ ಮಾಡದೆ ಈ ಭೋಜಕಟಕದಲ್ಲಿ ಮೆರೆಯುತ್ತಿದ್ದೇನೆ. ಆದರೆ ಇದೀಗ ಚಾರಣವರು ಬಂದು ಒಂದು ಪತ್ರವನ್ನಿತ್ತನಲ್ಲ, ವಾಚಿಸುತ್ತೇನಂತೆ. ಸೋಮವಂಶವಾರಿಧಿ ಚಂದ್ರ ಸಿರಿವರ ಭಕ್ತಾಯ ಮನಂದನ ರಾಜಸೂಯ ಯಾಗ ನಡೆಸುವ ಮಹಾಯಜ್ಞಕ್ಕೆ ಭೂಮಿ ಪರಿಗಿತ್ತ ನಿರೂಪವಿದು ಬಂದಿರೋ ಸಾಧವನಿಗಿದ್ದು ಕಪ್ಪವನ್ನು ಸಾಮಾಂತರಾಗಿ ಬಂದು ಮಹಾಯಾಗದಲ್ಲಿ ಪಾಲ್ಗೊಂಡು ಇಂದಿರಾಶನ ನೋಡಿ ಹೊಂದುವುದು ಜನ್ಮ ಸಾಫಲ್ಯ. ಹಾಗೆಯೇ ಮುಂದೆ ನೋಡಿದರೆ ಬಲವಂತರು ನಾವೆಂಬ ಕಲಿಗಳಿದ್ದರೆ ಸಾಧವನೊಡನೆ ಸಮರವೆಸಗೆ ಜಯಿಸಬಹುದು. ಇತಿ ಛಲದಂತ ಸಾಮ್ರಾಟ ಧರ್ಮಜ ಏನಂತೆ? ಕಂದನ ಮಂತ್ರ ಮಾಡಿಗೆ ಸಿಲುಕಿದ ಧರ್ಮಜ ಆ ಗೋವಳನ ಕೈಗಂಬೆ ಅಂತ ವರ್ತಿಸುತ್ತಿದ್ದಾನೆ. ತನ್ನ ತಂದೆಯ ಸದ್ಗತಿಗೆ ಬೇಕಾಗಿ ರಾಜಸೂಯ ದ್ವಾರಕ್ಕೆ ಹೊರಟಿರುವ ಪಾಂಡವರ ಸೊಕ್ಕನ್ನು ಮುರಿಯಬೇಕಾಗಿದೆ. ಎಲ್ಲಿ ನಮ್ಮ ಸೇನೆ?
ಅಯ್ಯ, ವೀರ ಮಹಾವಿಕ್ರಮಿಗಳಾದ ನಮ್ಮನ್ನೆಲ್ಲ ಒಟ್ಟು ಸೇರಿಸಿದ ಕಾರಣ ಏನು ಬೇಗ ತಿಳಿಸಿ. ಒಡೆಯ, ವೀರ ನಮ್ಮನ್ನೆಲ್ಲ ಸಭೆಗೆ ಬರುವಂತೆ ಆಜ್ಞೆ ಮಾಡಿದ್ದೀರಲ್ಲ, ಕಾರಣವೇನೆಂದು ಬೇಗ ತಿಳಿಸಿ. ಒಡೆಯ, ಏನು ಎಂಬ ಅಯ್ಯ, ನಿಮ್ಮ ಗುಪ್ಪನೆ. ವೀರ ಈ ತುಂಬೆ ಸಭೆಗೆ ಮಂತ್ರಿ ಸೇನಾಧಿಪತಿಗಳು ಬರುವಂತೆ ಆಜ್ಞೆ ಆಯ್ತಲ್ಲ, ಏನು ಕಾರಣ? ಮಹಾಪ್ರಭು, ವೀರ ಬದಲಾಗಿ ವಂದಿಸಿಕೊಂಡಿದ್ದೇನೆ. ಎದ್ದೇಳು. ನಮ್ಮ ಸೇನೆಯನ್ನು ಕರೆಸುವ ಕಾರಣವೇನು? ಒಡೆಯ, ವೀರ ಏನು ಸೇನಾಧಿಪತಿ ಅವಸರವಾಗಿ ವೀರರಾದ ನಮ್ಮನ್ನೆಲ್ಲ ಕರೆಸಿದ ಕಾರಣವೇನು ಬೇಗ ತಿಳಿಸಿ. ವೀರರೇ, ನಮ್ಮ ಬರಕ್ಕೆ ಹಸ್ತಿನಾಪುರದ ಸಹದೇವ ಸೇನಾ ಸಮೇತ ಬಂದಿರುವನಂತೆ. ಆತನ ಶಕ್ತಿಯನ್ನು ಪರೀಕ್ಷಿಸುವುದಕ್ಕಾಗಿ ಮುಂದುವರಿಯೋಣ. ಏನು
ಎಲ್ಲಮ್ಮ, ಅದಮ್ಮ, ಏನಲ್ಲ ನಿಮ್ಮ ಯಾಗಕ್ಕೆ ಧನ ಸಂಗ್ರಹಿಸಲು ಬಂದಿದ್ದೀರಲ್ಲ, ನಿಮ್ಮ ಪೌರುಷ ನಮ್ಮ ಮುಂದೆ ನಡೆಯೋದು ಎಚ್ಚರ. ಮುಚ್ಚು ಬಾಯ್. ಎಲ್ಲ ವೀರ, ಏನಲ್ಲ, ಹಸ್ತಿನಾಪುರದ ದೊರೆ ಧರ್ಮದ ಪ್ರತಿರೂಪದಂತಿರುವ ಧರ್ಮರಾಯನ ಧರ್ಮ ಕಾರ್ಯಕ್ಕೆ ಸಹಕರಿಸುವಂತೆ ನಿನ್ನ ಅರಸನಿಗೆ ಹಿತೋಪದೇಶ ಮಾಡುವುದನ್ನು ಬಿಟ್ಟು ನಮ್ಮೊಂದಿಗೆ ಯುದ್ಧಕ್ಕೆ ಬಂದರೆ ನಿನ್ನ ಶಿರ ಹೋದೀತು. ಬಾ ಮುಂದೆ. ಪ್ರಪಂಚದ ಮುಖಕ್ಕೆ ಧರ್ಮ ಮೂರ್ತಿ ಎಂಬುದಾಗಿ ಬಿಂಬಿಸಲ್ಪಟ್ಟ ನಮ್ಮಣ್ಣ ನಾವು ಕೈಯುತ್ತಿರುವ ಶ್ರೇಷ್ಠ ಯಾಗಕ್ಕೆ ಸಹಕರಿಸುವುದನ್ನು ಬಿಟ್ಟು ಹೊಟ್ಟೆ ಕಿಚ್ಚನ್ನು ತೋರಿಸಿ ಮತ್ಸರ ಪಡುತ್ತಿರಲ್ಲ. ನಾರದರ ಸೂಚನೆಯಂತೆ ನಾವು ರಾಜಶ್ರೀಯ ತ್ವರವನ್ನು ಕೈಯುತ್ತಿದ್ದೇವೆ. ನೋಡಿದ ಮಾಮೆಯ ನೋಡಿಯ ರಾತ್ರಿಗಂಡವಾಗಿ ಹಗಲು ಬೀಳುವವರಂತೆ ನಿನ್ನ ತಂದೆ ಪಾಂಡು ಚಕ್ರವರ್ತಿ ತಿಳಿದು ಸತ್ಯಾದ ಮಾತ್ರ ಹಣ್ಣು ಸೇರಿ ಪ್ರಾಣ ಬಿಟ್ಟ. ಮುನಿದಂಪತಿಗಳು ರತಿಗಾಳಿಯಲ್ಲಿ ಇರುವ ವೇಳೆಯಲ್ಲಿ ಹತ್ಯೆಗೈದು ಘೋರ ಶಾಪ ಮಾತ್ರವಲ್ಲ ಘನಘೋರ ಪಾಪಕೃತ್ಯಕ್ಕೂ ಗುರಿಯಾಗಿರುವ ಪಾಂಡುವಿಗೆ ಸತ್ಯತೆಯಾದರೂ ಎಲ್ಲಿಂದ ಸಿಗಲು ಸಾಧ್ಯ? ಈ ವಿಚಾರವಾಗಿ ಹಿಂದೆ ಸರಿಯುತ್ತೀಯಾ ಅಥವಾ ಸಾಹಿತ್ಯೋ?
ಹಾ ವೀರರೇ, ಧರಣಿ ಬದಿ ಸತ್ಕಾರಿಗೆ ತರುವೆಯ ವಿಘ್ನವ ಬಿಡು ಬಿಡು ಘನತೆಯಿದಲ್ಲೈ ಬಿಡು ಬಿಡು ಘನತೆಯಿದಲ್ಲೈ ಕರಗೊಡಲೆ ಮಗೆ ಕರಗೊಡಲೆ ಮದಿಗೆ ಕೀರ್ತಿಗೆ ಕೊರತೆಯು ಬರುವುದಿಯೇ ಭೂಪತಿ ತವ ಬಂಧುವಲ ಆ ಆ ಅಯ್ಯ ರುಕ್ಮಭೂಪ, ನಾರದ್ರೆ ಸತ್ಕಾರ್ಯಕ್ಕೆ ಹೊರಟಿರುವ ಪಾಂಡವರಿಗೆ ವಿಘ್ನ ತರುವುದು ಸರಿಯೇ? ಇದು ನಿನ್ನ ಘನತೆಗೆ ಕುಂದಲ್ಲವೇ? ಸಹದೇವನಿಗೆ ಧನ ಕನಕಾದಿಗಳನ್ನು ನೀಡಿ ಸಹಕರಿಸಯ್ಯ. ಹಾಗೆ ಆಗಲಿ. ನಾನಿನ್ನು ಬರುತ್ತೇನೆ. ಚಂದಿರ ಕುಲ ಶರದಿ ರಾಗ ಚಂದಿರ ಸುಗುಣ ನಿಧಿಯೇ ಚಂದಿರ ಕುಲ ಶರದಿ ರಾಗ ಚಂದಿರ ಸುಗುಣ ನಿಧಿ ರಾಗ ಚಂದಿರ ಸುಗುಣ ನಿಧಿ ಎಂದೆನಿದೆಯನ ಬಂಧು ಧರ್ಮಜ ಎಂದೆನಿದೆಯನ ಬಂಧು ಧರ್ಮಜ ನಿನ್ನ ಜನಿತಲಿಯೇ ಚಂದಿರ ಕುಲ ಶರದಿ ರಾಗ ಚಂದಿರ ಸುಗುಣ ನಿಧಿ ಸುಗುಣ ನಿಧಿ ಓ ಚಂದಿರ ಕುಲಚರದಿ ಸಹದೇವ, ತ್ರಿಲೋಕ ಸಂಚಾರಿಗಳಾದ ನಾರದರ ಹಣತಿಯಂತೆ ಕದನವನ್ನು ನಿಲ್ಲಿಸಿದ್ದೇನೆ. ಪಾಂಡವರು ನನ್ನ ಬಂಧುಗಳೇ ಹೌದು. ಆದರೆ ಆ ದುರ್ಮತಿ ಕೃಷ್ಣನ ಕುರಿತು ಯೋಚಿಸುವಾಗ ನನ್ನ ರಕ್ತ ಕುದಿಯುತ್ತಿದೆ. ಆದುದರಿಂದಲೇ ನಾನು ನಿನ್ನೊಂದಿಗೆ ಹೋರಾಡಬೇಕಾಯಿತು. ನನ್ನನ್ನು ಮನ್ನಿಸು. ಇದು ನವರತ್ನಾದಿಗಳನ್ನೇ ಅರ್ಪಿಸುತ್ತಿದ್ದೇನೆ. ಹಾಗೆ ಆಗಲಿ. ನಾವಿನ್ನು ಮುಂದುವರಿಯುತ್ತೇವೆ. ವನದರರು ನಡೆಯುತ್ತ ಸಾಗರ ವನದರೇದರು ಮೈಂದ್ಯ ದ್ವಿಮಿನರು ಎರಗಿ ಬೀಳ
ಕಾರ್ಯದಲ್ಲಿ ಪ್ರಭು ಶ್ರೀರಾಮನ ಪಾದ ಸೇವಕರಾಗಿ ಮೆರೆದವರು ನಾವು. ಹೌದು. ಆದರೆ ದ್ವಾಪರ ಯುಗದಲ್ಲಿ ಕಿಷ್ಕಿಂಧೆಯ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದೇವೆ. ಹೌದು. ಆದರೆ ನಮ್ಮ ಸೇವಕರಾದ ಮಾತೇನು? ಅಣ್ಣ ಇರು
ಇದ್ದಕ್ಕಿದ್ದ ಹಾಗೆ ಒಮ್ಮಿಂದೊಮ್ಮೆಲೆ ನಮ್ಮ ಮೇಲರಿಗಿದ್ದೀಯಲ್ಲ, ಯಾರ ನೀನು? ನಮ್ಮೊಂದಿಗೆ ಯುದ್ಧ ಮಾಡಲು ಕಾರಣವೇನು? ಸಂಸ್ಕಾರವಂತರೆಂಬುದು ನಾವು ತಿಳಿದಿದ್ದೇವೆ. ಆದರೆ ನೀವು ಕೈಯುತ್ತಿರುವ ಕಾರ್ಯವನ್ನು ನೋಡುವಾಗ ನಿಮ್ಮಂತಹ ಮೂರ್ಖರು ಪ್ರಪಂಚದಲ್ಲಿಯೇ ಇರಲು ಸಾಧ್ಯವಿಲ್ಲ. ನಮ್ಮ ವನ ಪ್ರದೇಶವನ್ನು ಪ್ರವೇಶಗೈದು ತರಗತಿಗಳಲ್ಲಿ ಮುರಿಯುತ್ತಿರುವ ನಿಮ್ಮನ್ನು ಪ್ರಶ್ನಿಸಲು ಬಂದಿರುವವರೇ ನಾವೇ ಮೈಂದದಿ ವಿವಿಧರು. ಮಾಡಿದ್ದು ತಪ್ಪು, ಇದನ್ನು ಶರಣಾದರೆ ಸರಿ. ಇಲ್ಲವಾದರೆ ಯಾವನ ಕೈಗೆ ತೋರಿಸುತ್ತೇನೆ. ಬಾ ಮುಂದೆ. ನೋಡೋಣ. ಮರಳಿ ಅಯೋಧ್ಯೆಗೆ ತರುವಲ್ಲಿ ಪ್ರಮುಖ ಪಾತ್ರ
ಅಯ್ಯೋ ಸೋದರ, ಧರೆಯಲ್ಲಿ ಸಂಚರಿಸಿ ದುರ್ಬಲನಾದ ರಾಜರನ್ನು ಯುದ್ಧದಲ್ಲಿ ಸೋಲಿಸಿ ದಡ ಸುಲಿಗೆದ ಯುದ್ಧ ಪ್ರಪಂಚದಲ್ಲಿ ತಾನೇ ದೊಡ್ಡಣ್ಣ, ತಾನು ಹೇಳಿದ್ದೇ ವೇದ ವಾಕ್ಯ ಎಂಬಂತಹ ಅಹಂಕಾರವನ್ನು ನಿಲ್ಲಿಸಬೇಕಾದರೆ ಈ ಮೈಂದ ದಿವಿದರೆ ಸರಿ. ಬಾ ನೋಡೋಣ. ಶ್ರೀಕೃಷ್ಣಾಭಿಧಾನದಿ ಅವತರಿಸಿ ವೀರಪಾಂಡವರಿಗೆ ಭಾವನಾಗುತ್ತೆ. ವೀರಪಾಂಡವರಿಗೆ ಭಾವನಾಗುತ್ತ ಪೊರೆಬೊರೆ ರಣಗೈಯಲವ ಮುನಿಯುವ ಹೋರಾಟ ಬೆಸಗದಿರು ಚಂದ್ರವಂಶೀಯನಾದ ಈ ಸಹದೇವನೊಂದಿಗೆ ಯುದ್ಧವೆಸಗದಿರಿ. ಪ್ರಭು ಶ್ರೀರಾಮಚಂದ್ರನೇ ಈ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣಾವತಾರವೆತ್ತಿ ವೀರ ಪಾಂಡವರಿಗೆ ಭಾವನಾಗಿ ಪುರೆಯುತ್ತಿರುವನು. ಇಂದು ನೀವು ಈತನನ್ನು ವಿರೋಧಿಸಿದರೆ ಆ ದೇವರ ದೇವ ಎದುರುತ್ತಾನೆ. ಅಯ್ಯ ಆಂಜನೇಯ, ಎನಲು ಕೇಳುತ್ತನು ಭಯ ಕವಿಗಳು ಎನಲು ಕೇಳುತ್ತನು ಭಯ ಕವಿಗಳು ಹನುಮನಿಗೆ ಎರಗುತ್ತ ಹನುಮನಿಗೆ ಎರಗುತ್ತ ತಪ್ಪಗೈದೆವು ಎನ್ನುತ್ತ ತಪ್ಪಗೈದೆವು ಜನಪದ ಪಾಂಡವರ ಕೆಣಗಿದುದು ಅಪರಾಧವು ಹನುಮ ಹನುಮ ಅಯ್ಯ ಆಂಜನೇಯ, ಮೈಂದದಿವಿದರೆ ನಮ್ಮಿಂದ ತಪ್ಪಿಸಾಗಿತ್ತು. ಶ್ರೀಕೃಷ್ಣನ ಭಕ್ತರಾದ ಪಾಂಡವರನ್ನು ಕೆಳಗೆ ಸರ್ವಾಪರಾಧಗೈದೆವು. ಅಯ್ಯ ಮಾದ್ರಿಜ, ಎನ್ನುತ್ತ ಮಾದ್ರಿಜನನ್ನು ಮನ್ನಿಸಿ ಎನ್ನುತ್ತ ಮಾದ್ರಿಜನನ್ನು ಮನ್ನಿಸಿ ಘನತರದ ಗಾಳಿಗೆಯ ಈಯುತ ಘನತರದ ಗಾಳಿಗೆಯ ನೀಯುತ ಸನುಮದಲ್ಲಿ ಬೀಳ್ಕೊಡಲು
ಮನ್ನಿಸಿ ಮನ್ನಿಸಿ ಅಯ್ಯ ಮಾದ್ರಿ ಕುಮಾರ, ನಮ್ಮ ತಪ್ಪನ್ನು ಮನ್ನಿಸಿ ನಾವು ನೀಡುವ ಕಾಣಿಕೆಯನ್ನು ಸ್ವೀಕರಿಸಬೇಕು. ಶ್ರೀರಾಮ ಭಕ್ತರಾದ ನಮ್ಮ ಮೇಲೆ ತೋರಬೇಕು. ಆಂಜನೇಯ, ಸಹದೇವ, ನೀನು ನಿನ್ನ ಹೃದಯದಲ್ಲಿ ಶ್ರೀರಾಮ ಮಂದಿರವನ್ನು ನಿರ್ಮಿಸಿ ಪೂಜಿಸುತ್ತಿರುವವರು. ಹೌದು. ಈ ಮೈಂದರಿಗಿದರು ಕೂಡ ರಾಮ ಭಕ್ತರೇ. ನೀವಿದ್ದ ಕಾಣಿಕೆಯನ್ನು ಸ್ವೀಕರಿಸಿದ್ದೇನೆ. ನಾವಿಂದು ಮುಂದುವರಿದ್ದೇವೆ. ಹಾಗೆ ಆಗಲಿ. ಕೊಂಕಣ, ತುಳುನಾಡು, ಕೇರಳ ರಾಜ್ಯಗಳನ್ನೆಲ್ಲ ಜಯಿಸಿ ಬಂದು ನಿಂತ ಸ್ಥಳ ಇದು ರಾಮ ಸೇತು. ಇದುವೇ ಶ್ರೀರಾಮಚಂದ್ರ ಉದವ ಬೀರ್ವದು ಮನಸ್ಸಿಗೆ ಉದವ ಬೀರ್ವದು ಮನಸ್ಸಿಗೆ ಉತ್ಸಾಹ ಒದಗಿಸುವುದು ಶ್ರೀರಾಮಚಂದ್ರನ ಅಧಿಕ ಕೀರ್ತಿ ಧ್ವಜವೇನೋ ಆಗಲೇ ಇದುವೇ ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮಚಂದ್ರನು ವಾನರ ಸೇನೆಯೊಂದಿಗೆ ಸೇರಿಕೊಂಡು ನಿರ್ಮಿಸಿರುವ ಪವಿತ್ರವಾದ ಶ್ರೀರಾಮ ಸೇತು. ಆಹಾ, ಇಲ್ಲಿ ಸೌಂದರ್ಯವನ್ನು ಸವಿದಷ್ಟು ಸಾಕೆನಿಸುವುದಿಲ್ಲ. ಭಗವಾನ್ ಶ್ರೀರಾಮೇಶ್ವರನ ದರ್ಶನ ಕಂಡಾಯಿತು. ಇಲ್ಲಿಗೆ ಸಕಲ ಭೂಪರೆಯಿಂದ ಕಪ್ಪವು ಸಂಗ್ರಹಿಸಿದ್ದು ಆಯಿತು. ಆದರೆ ಸಮುದ್ರದ ತೆಂಕು ದಿಕ್ಕಿನಲ್ಲಿ ಕಾಣಿಸುತ್ತಿದೆಯಲ್ಲ. ತಿಂಗಳ ಮುದಿಯ ಆಚೆಗಿರುವ ತಿಂಗಳ ಮುದಿಯ ಆಚೆಗಿರುವ ಲಂಕೆಯೋ ಉಳಿದೆವುದು ಲಂಕೆಯೋದು ಉಳಿದಿರುವುದು
ಮುಡಿಯುವುದು ಸಿಂಗಣ ಮುದಿಯ ಆಚೆಗಿರುವ ಲಂಕೆಯೊಂದು ಉಳಿದಿರುವುದು ಈ ಸಾಗರದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಕಾಣಿಸುತ್ತಿದೆ. ಶ್ರೀಲಂಕಾ ಪಟ್ಟಣ ಅದನ್ನು ಬಯಸಿ ಧನ ಸಂಗ್ರಹಿಸಬೇಕಾದರೆ, ದಾನವರ ಮಾಯಾವಿದ್ಯೆಯನ್ನು ಬಯಲಿಗೆಳಿಸಬೇಕಾದರೆ ಭೀಮಸೇನನ ಪುತ್ರನಾದ ಘಟೋತ್ಕಚನೇ ಸರಿ. ಆತನನ್ನೇ ಕರೆಸೋಣ. ಅದಮ ಬಲಗಳು ಜನಗಳು ಇದನೆನುದ ನೆನೆಯಬಹುದು ಜೈನಮೂರ್ತಿ ಕೃಷ್ಣ ನೀನೇ ಕಾಪಾಡು. ಎಂದಿನಂತೆ ನಮ್ಮವರನ್ನು ಜೊತೆಗೂಡಿಕೊಂಡು ಸಂತೋಷದಿಂದ ಕಾಲ ಕಳೆಯುತ್ತಿರುವಂತಹ ಸಂದರ್ಭದಲ್ಲಿ ನನ್ನ ಚಿಕ್ಕ ತಂದೆಯವರಾದ ಸಹದೇವರಿಂದ ಅಪ್ಪಣೆಯಾಗಿದೆ. ಪಾಂಡವರು ಕೈಯುತ್ತಿರುವ ರಾಜಸೀಯ ಜ್ವರಕ್ಕೆ ದೂರದ ಲಂಕೆಯನ್ನು ಜಯಿಸಿ ಕಬ್ಬವನ್ನು ಸಂಗ್ರಹಿಸಬೇಕಾದರೆ ನೀನೇ ಸಮರ್ಥ ಎಂಬುದಾಗಿ ತಡ ಮಾಡುವುದಲ್ಲ ಎಲ್ಲಿ ನಮ್ಮವರು.
ವೀರ ನಿನ್ನ ಸಹಚರಾದ ನಮ್ಮನ್ನೆಲ್ಲ ಕರೆಸಿದ ಕಾರಣವೇನು? ಮಹಾಪ್ರಭು, ಮಂತ್ರೀಶ ನಮ್ಮ ಸೇನೆಯನ್ನು ಕರೆಸಿದ ಕಾರಣವೇನು? ನಮ್ಮಿಂದ ಏನಾಗಬೇಕು ತಿಳಿಸಿ ಒಡೆಯ. ಇಂದು ಎಮ್ಮ ಮಹಾಪ್ರಭು, ಮಂತ್ರೀಶ ರಾಕ್ಷಸ ವೀರರಾದ ನಮ್ಮನ್ನೆಲ್ಲ ಆಸ್ಥಾನಕ್ಕೆ ಬರುವಂತೆ ಅಪ್ಪಣೆ ಮಾಡಿದ್ರಲ್ಲ, ಕಾರಣವೇನು? ವೀರರೇ, ಮಹಾಪ್ರಭು, ನಾವೀಗಲೇ ಈ ಸಾಗರದಾಚೆ ಇರುವ ಲಂಕೆಯನ್ನು ಮುಟ್ಟಬೇಕಾಗಿದೆ. ಸಾಗಲೇ ಆ ಕಡೆ ನಮ್ಮ ಸೇನೆ.
ನಿನಗೆ ಪರಾಕ್ರಮ ಗಂಠೀರವ ಹಳ್ಳಿರೇನಯ್ಯ ಇರುವಂತಹ ಸ್ಥಳ ಲಂಕಾ ಪಟ್ಟಣಕ್ಕೆ ಯಾರೆಂದು ಕಲಾಲಿ ಭೀಷಣ ಅಂತ ಕೇಳಬಲ್ಲೆವು. ನಾಳೆ ಸರಿ ನಾನೇ ಸರಿ ಹೊರಡು ಬಂದಂತಹ ಕಾರ್ಯಕಾರಣ ಹಳೆ ಕೈಯಲ್ಲಿ ಆಲಿಸಬೇಕು. ಅರಸಗೇಳಿನಿಂದಲೂ ವಿಭೀಷಣ ಅರಸಗೇಳಿನಿಂದಲೂ ವಿಭೀಷಣ ನಿರುಪಮದ ಒಲಗದಿ ಮಂಡಿಸಿ ಒಲಗದಿ ಮಂಡಿಸಿ ಅರಸಗೇಳಿನಿಂದಲೂ ವಿಭೀಷಣ ನಿರುಪಮದ ಒಲಗದಿ ಮಂಡಿಸಿ ಜೈ ನಮೋ ಶ್ರೀರಾಮಚಂದ್ರ ಪ್ರಭು. ನೀನೇ ರಕ್ಷಿಸು ತಂದೆ ರಕ್ಷಿಸು. ಅಗ್ರಜನಾದ ರಾವಣೇಶ್ವರನ ಕಾಲದ ನಂತರ ಈ ಲಂಕಾ ಸಾಮ್ರಾಜ್ಯದ ಹೊಣೆಗಾರಿಕೆಯನ್ನು ಪ್ರಭು ಶ್ರೀರಾಮಚಂದ್ರನ ಅಪ್ಪಣೆಯಂತೆ ನಾನು ಹೊತ್ತುಕೊಂಡು ಪ್ರಜಾ ಪರಿಪಾಲನೆಯನ್ನು ಮಾಡುತ್ತಿದ್ದೇನೆ. ರಘುವತಿಯ ಭಜಕನಾಗಿ ಸತ್ಯ ಧರ್ಮ ನಿಷ್ಠೆಯಿಂದ ರಾಜ್ಯವಾಳುತ್ತಿದ್ದೇನೆ. ನಮ್ಮ ಈ ವೈಭವದ ಸಭೆಯನ್ನು ಕಂಡಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತಿದೆ. ಆದರೆ ಏನಂತೆ ಗುಡಿರೇ ನಮ್ಮಯ್ಯ ಮನೆಯ ಏನಾಶ್ಚರ್ಯ! ನಮ್ಮ ಈ ದ್ವಾರಪಾಲಕರು ಬಂದು ಹೇಳಿದ ವಿಚಾರವನ್ನು ಕೇಳಿದ ಕ್ಷಣ ಆಶ್ಚರ್ಯವಾಗುತ್ತಿದೆ. ನಮ್ಮ ಈ ಸುವರ್ಣ ಲಂಕೆಗೆ ದಾಳರ ದಾಳಿ ಶ್ರೀರಾಮಚಂದ್ರನ ಹೆಸರನ್ನು ಕೇಳಿದ ಕ್ಷಣ ತಗಡೆ ಕಾಲಿಡಲು ಭಯಪಡುತ್ತಿದ್ದ ಕಾಲಘಟ್ಟದಲ್ಲಿ ದಾಳರ ದಾಳಿಯೇ ನಮ್ಮ ಮಂತ್ರಿ ಸೇನಾಧಿಯನ್ನು ಸಭೆಗೆ
ಅಯ್ಯ ವಿಭೀಷಣ, ನಮ್ಮೆಲ್ಲರನ್ನು ಅವಸರದಿಂದ ಬರಮಾಡಿಕೊಂಡ ಕಾರಣವೇನು? ಯಾರಾದ ಶತ್ರುಗಳು ಯುದ್ಧಕ್ಕೆ ಬಂದರೆ ಏನು ಕಾರಣ? ಬೇಗ ತಿಳಿಸಿ. ಅಯ್ಯ ಮಂತ್ರಿ ಸೇನಾಪತಿಗಳಾದ ನಮ್ಮನ್ನೆಲ್ಲ ಅವಸರವಾಗಿ ಬರಮಾಡಿಕೊಂಡ ಕಾರಣವೇನು? ಅಯ್ಯ ವಿಭೀಷಣ, ಮೊದಲಾಗಿ ವಂದಿಸಿಕೊಂಡಿದ್ದೇನೆ. ನಮ್ಮ ಈ ಲಂಕಾ ಪಟ್ಟಣದಲ್ಲಿ ಸುಖದಿಂದ ಕಾಲ ಕಳೆಯುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ಕರೆಸಿದರೆಲ್ಲ ಕಾರಣವೇನು? ಅಯ್ಯೋ ವಿಭೀಷಣ, ನಮ್ಮ ಈ ನಾಡಿಗೆ ಯಾರಿಂದಲಾದರೂ ಆಪತ್ತು ಒದಗಿದೆ. ನಿನ್ನ ಸೇನಾಧಿಪತಿಯಾದ ನಾನು ನೀನು ಆಜ್ಞೆ ಇಟ್ಟಂತಾದರೆ ಪೂರೈಸಿಕೊಡುತ್ತೇನೆ. ಮಂತ್ರಿ ಸೇನಾಧಿಪತಿಗಳೇ, ಮಂತ್ರಿ ಸೇನಾಧಿಪತಿಗಳೇ, ನಮ್ಮ ಈ ಸುವರ್ಣ ಲಂಕೆಗೆ ಹಣರ ದಾಳಿಯಾಗಿದೆ. ನೀವೀಗಲೇ ನಮ್ಮ ಸೈನ್ಯವನ್ನು ಸೇರಿಕೊಂಡು ಆ ಹಣರನ್ನು ಸೆರೆ ಬಡಿದು ಬನ್ನಿ.
ನನಗೂ ನಿಮಗೂ ಯಾವ ದೋಷವಿಲ್ಲ. ಹಾಗಿರುವಾಗ ನನ್ನ ಮೇಲೆ ಇಂತಹ ಕಾರಣ ಏನು? ಮುಚ್ಚು ಬಾಯ್. ನಾವು ನಿಮ್ಮ ಲಂಕಾಪಟ್ಟಣಕ್ಕೆ ದಾಳಿ ಮಾಡಲು ಕಾರಣವಿದೆ. ನಿನ್ನಲ್ಲಿ ನಿಲ್ಲಿಸಿ ಪ್ರಯೋಜನವಿಲ್ಲ. ಬಾ ಮುಂದೆ. ಎಲ್ಲ ದೈತ್ಯ, ನಮ್ಮ ಈ ಪುರಕ್ಕೆ ಪ್ರವೇಶಿಸಿದವ ನೀನ್ಯಾರು? ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಭಕ್ತರಾಗಿ ಸತ್ಯ ಧರ್ಮಕ್ಕೆ ಚ್ಯುತಿಯಾಗದ ರೀತಿಯಲ್ಲಿ ಧರ್ಮೋ ರಕ್ಷತಿ ರಕ್ಷತ ಎಂಬ ನೆಲೆಯಲ್ಲಿ ಈ ಲಂಕಾಪುರವನ್ನು ಪರಿಪಾಲಿಸುತ್ತಿರುವ ವೀರ ವಿಭೀಷಣನ ತಂಟೆಗೆ ಬಂದರೆ ಜತನ. ನಿಮ್ಮ ಲಂಕಾಪುರವನ್ನು ಮುತ್ತಲು ಕಾರಣವಿದೆ. ಏಕೆಂದರೆ ಪಾಂಡವರು ಕೈಗೊಂಡಿರುವ ರಾಜಸೂಯ ದೊರಕ್ಕೆ ನಿಮ್ಮ ಸಹಕಾರಬೇಕು.
ಅಯ್ಯ, ಮಹಾವಿಕ್ರಮಿಗಳಾದ ನಿಮ್ಮ ಈ ಸ್ವರ್ಣ ಲಂಕೆಗೆ ನಾವು ಯುದ್ಧಕ್ಕೆ ಬರಲು ಕಾರಣವಿದೆ. ಪಾಂಡವರು ಮಾಡುತ್ತಿರುವ ಯಾಗಕ್ಕೆ ನೀವು ಕಪ್ಪಗಾಣಿಕೆಯನ್ನು ನೀಡಬೇಕು. ಬಾ ಮುಂದೆ. ಜಲಾವೀರ, ಏನಿಲ್ಲ. ಇಂದ್ರಪ್ರಸ್ಥದಲ್ಲಿ ಪಾಂಡವರು ಕೈಗೊಂಡಿರುವ ಯಜ್ಞಕ್ಕೆ ಕಪ್ಪ ಸಂಗ್ರಹಿಸುವುದಕ್ಕಾಗಿ ಬಂದವರು ನಾವು. ಒಳ್ಳೆ ಮಾತಿನಲ್ಲಿ ಕಪ್ಪ ಇತ್ತು ಮನ್ನಿಸಿದರೆ ಸರಿ. ತಪ್ಪಿದರೆ ಶಿರೋದಿಗೆ ಎಚ್ಚರ. ಮುಚ್ಚು ಬಾಯಿ. ಇಂದು ನಿನ್ನನ್ನು ಬರುವೆನದೆಯೋ? ಎಲ್ಲ ರಾಕ್ಷಸ ವೀರ, ಏನಿಲ್ಲ. ಒಂದಡಿ ಮುಂದಿಟ್ಟರೆ ನಿನ್ನ ಕಾಲನ್ನು ಕತ್ತರಿಸುತ್ತೇನೆ. ಇದು ಪರಮ ಪಾವನವಾದ ಲಂಕಾಪಟ್ಟಣ. ಇದಕ್ಕೆ ತನ್ನದೇ ಆದ ಇತಿಹಾಸವಿದೆ. ನಮಗೂ ನಿಮಗೂ ಯಾವುದೇ ವೈರತ್ವವಿಲ್ಲ. ಹೀಗಿರುವಾಗ ಏಕಾಏಕಿಯಾಗಿ ನಮ್ಮ ಈ ಪುರಕ್ಕೆ ಮುತ್ತಿಗೆ ಹಾಕಿದ್ದೀರಲ್ಲ, ಅದು ಕೂಡ ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ದಾಟಿ ಬಂದಿದ್ದೀರಿ. ಅಬ್ಬ ನಿಮ್ಮ ಗರ್ವವೇ. ಓ ದಾನವೀರ, ಮಹಾವಿಕ್ರಮಿಯಾದ ನೀನು ನಮ್ಮ ಈ ಪುರಕ್ಕೆ ಮುತ್ತಿರುವ ಕಾರಣವೇನು? ನಿನ್ನ ಜನ್ಮದಾತರು ಯಾರು? ನಿನ್ನ ಹೆಸರೇನು? ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಯಬೇಕೆಂಬ ಬಯಕೆ ನನ್ನ ತಿಳಿಸುವೆಯಾ? ಅಯ್ಯ ವಿಭೀಷಣ,
ಭೀಮಸೇನರ ದಾಂಪತ್ಯ ಜೀವನದ ಪ್ರತೀಕವಾಗಿ ಈ ಜಗತ್ತಿನ ಬೆಳಕನ್ನು ಕಂಡವ ನಾನು. ನನ್ನ ಹೆಸರು ಘಟೋತ್ಕಚನೆಂದು. ನಾನು ಬಂದಿರುವ ವಿಚಾರವನ್ನು ತಿಳಿಸುತ್ತೇನೆ, ಕೇಳು. ಇಂದ್ರಪ್ರಸ್ಥಪುರದಲ್ಲಿ ಧರ್ಮರಾಯನೆಂಬ ಧರ್ಮನಿಷ್ಠನು ತನ್ನ ತಂದೆಯ ಸದ್ಗತಿಗಾಗಿ ರಾಜಸುಯೋಧರನನ್ನು ಕೈಗೊಂಡಿದ್ದಾನೆ. ಆತನಿಗೆ ದೇವತೆಗಳಿಗೆ ಸರಿಸಮನರಾದ 4 ಮಂದಿ ತಮ್ಮಂದಿರಿದ್ದಾರೆ. ಚಿನ್ಮಯ ಮೂರ್ತಿಯಾದ ಆ ಶ್ರೀಹರಿ ಅನುದಿನ ಬರುತ್ತಿರೋನು. ಅವರು ನಡೆಸುತ್ತಿರುವ ಯಾಗಕ್ಕೆ ಅಪ್ಪ ಸಂಗ್ರಹಿಸುವುದಕ್ಕಾಗಿ ಬಂದಿದ್ದೇನೆ. ವೀರ ಘಟೋತ್ಕಚ ನೀ ಬೇಡಬೇಕು ನೀನಾಡುತ್ತಿರುವ ಮಾತನ್ನು ಕೇಳಿದ ಕ್ಷಣ ಒಂದು ರೀತಿಯ ಕುತೂಹಲ ಮೂಡುತ್ತಿದೆ. ಆ ಪಾಂಡವರನ್ಪನೆತ್ತಿರುವ ಚಿನ್ಮಯ ಮೂರ್ತಿಯರು ಆತನಿಗೆ ಪಾಂಡವ ರಕ್ಷಣೆಗಳಿದ್ದ ಆ ದೇವನ ಮಹಿಮೆಯನ್ನು ಕೆಳ ಬಯಸಿದ್ದೀನಿ. ಅಯ್ಯ ವಿಭೀಷಣ, ಹಿಂದೆ ಹಿಂದೆ ಸಪ್ತಾವತಾರವೆತ್ತುದ ಕೋದು ದುಷ್ಟರ ಮೆರೆದ ಸಿರಿವರ ಕೊಂದು ದುಷ್ಟರ ಮೆರೆದ ಸಿರಿವರ ಇಂದು ಶ್ರೀಕೃಷ್ಣ ಹೊರೆದು ಸಜ್ಜನರ ಸಪ್ತಾವತಾರಗಳನ್ನೆತ್ತಿ ದುಷ್ಟರನ್ನು ತರಿದು ಶಿಷ್ಯರ ಬರೆದ ಈ ಸಿರಿವರನೆ ಈ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣಾವತಾರವನ್ನೆತ್ತಿ ಅನೇಕ ದುರುಳರನ್ನು ವಧಿಸಿ ಪಾಂಡವರನ್ನು ಬರೆಯುತ್ತಿರುವನು. ವಿಭೀಷಣೋ ತನ್ನೊಳಗೆ ಯೋಜಿಸಿದ ಚಿನ್ಮಯನು ರಾಮಾವತಾರದೆಮ್ಮನು ಪೊರೆದು ಚಿನ್ಮಯನು ರಾಮಾವತಾರದೆಮ್ಮನು ಪೊರೆದು ಧನುಜ ರಾವಣ ವಾಲಿಗಳ ಕೋದಲಿ ಭವದಿ ಪಾಂಡವರ ಪೊರೆಯು
ಪೊರೆಯುತ್ತಿಹನು ಪಾಂಡವರ ಪೊರೆಯುತ್ತಿಹನು ಇತ್ತ ಹೇಳುತ್ತಿರುವ ಕಥಾಮೃತವನ್ನು ಸವಿಯುತ್ತಿರುವಂತೆ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನ ದಿವ್ಯ ಮೂರ್ತಿ ಕಣ್ಣ ಮುಂದೆ ಪ್ರತ್ಯಕ್ಷವಾದಂತೆ ಭಾಸವಾಗುತ್ತಿದೆ. ಅಂದು ರಾವಣ ವಾಲಿಯ ಮುಂತಾದವರನ್ನು ಮರ್ದಿಸಿ ಧರ್ಮ ರಕ್ಷಣೆ ಮಾಡಿದ ಶ್ರೀರಾಮನೇ ಇಂದು ಶ್ರೀಕೃಷ್ಣನೆಂಬ ಅಭಿಧಾಮದಿಂದ ಭೂಮಿಗೆ ಇಳಿದು ಪಾಂಡವರನ್ನು ಕೊರೆಯುತ್ತಿರುವನು. ಪಾಂಡವರನ್ನು ನೋಯಿಸಿದನೆಂದಾದರೆ ಶ್ರೀರಾಮಚಂದ್ರನು ಮುನಿಯುತ್ತಿರುವನೇ. ವೀರ ಘಟೋತ್ಕಚ ವಿಭೀಷಣ ಶ್ರೀರಾಮನಾಜಿಯೋ ಶ್ರೀರಾಮನಾಜಿಯೋ ಭಾರತಕ್ಕೆ ಬರಲಾರಿಗೆ ಚಾರು ಮಂಡಪಕ್ಕೆ 14 ದಾಳಿಗಳ ಭಾರಿಗೆ ಚಾರು ಮಂಡಪಕ್ಕೆ 14 ದಾಳಿಗಳ ಭಾರಿ ರತ್ನಾಭರಣ ರತ್ನ ಬಾಲಗಿ ರಂಗಮೂರ್ತಿ ಕವ್ವ ಮುಂತಾದುವ ಶ್ರೀರಾಮನಾಜಿಯು ಭಾರತಕ್ಕೆ ಬರಲಾರಿಗೆ ಅಯ್ಯ ಘಟೋತ್ಕಚ ವಿಭೀಷಣ ಧರ್ಮಜನವು ಕೈಗೊಂಡಿರುವ ಯಾಗಕ್ಕೆ ಹ ದನಕನಕಾದಿ ವಸ್ತುಗಳನ್ನು ವಿನಯಪೂರ್ವಕವಾಗಿ ಒಪ್ಪಿಸುತ್ತಿದ್ದೇನೆ. ಹ ಶ್ರೀರಾಮಚಂದ್ರನ ಆಜ್ಞೆ ಇರುವುದರಿಂದ ಹ ನಾನು ಭಾರತಕ್ಕೆ ಬರುವುದಿಲ್ಲ. ಹ ಎಲ್ಲರಿಗೂ ಶುಭ ಆಗಲಿ. ಹ ಅಯ್ಯ ವಿಭೀಷಣ ಘಟೋತ್ಕಚ ಶ್ರೀರಾಮನೇ ಶ್ರೀಕೃಷ್ಣನೇ ಎಂಬುದನ್ನು ಹ. ತಿಳಿದುಕೊಂಡು ಹ. ಕಪ್ಪವನ್ನು ಅರ್ಪಿಸಿದೆಯಲ್ಲ ಹ. ಸಂತೋಷವಾಯಿತು. ಹ. ಇನ್ನು ಸಹ ದೇವನಿಗೆ ಹ. ಎಲ್ಲವನ್ನೂ ಅರ್ಪಿಸುವುದರ ಮೂಲಕ ಹ. ಪಾಂಡವರ ರಾಜಸೀಯ ದ್ವರ ಹ. ಸಾಂಗವಾಗಿ ಹ. ನೆರವೇರಲೆಂದು ಹ. ನಾವೆಲ್ಲ ಪ್ರಾರ್ಥಿಸೋಣ. ಹಾಗೆ ಆಗಲಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ